ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಸೇರಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ 5ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಇಂದು ನಡೆಯಲಿಕ್ಕಿದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಭಜನಾ ಸಂಕೀರ್ತನೆಯು ಸರಿಯಾಗಿ 7 ಗಂಟೆಗೆ ಪ್ರಾರಂಭಗೊಳ್ಳಲಿಕ್ಕಿದೆ. ಸ್ವಸ್ತಿ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಮೇಷಮಾಸ ದಿನ 29 ಸಲುವ ದಿನಾಂಕ ಇಂದು ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ 5ನೇ ಆತ್ಮೀಯ ಭಗವದ್ಭಕ್ತರೇ, ಇಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವರ 5ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ನಡೆಯಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಈ ಒಂದು ಭಜನಾ ಸಂಕೀರ್ತನಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನಡೆಯಲಿಕ್ಕಿದೆ. ಈ ಒಂದು ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕೆ ಬಂದವರು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತರು. ಹಲವು ವರ್ಷಗಳಿಂದ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಜೀರ್ಣೋದ್ಧಾರ ಸಮಯದಲ್ಲಿ ಕೂಡ ನಮ್ಮ ಅಯ್ಯಪ್ಪನ ಭಕ್ತನಾಗಿ ತನ್ನ ಸಹಕಾರ ನೀಡ್ತಾ ಬಂದವರು. ಇಂದು ಈ ಒಂದು 5ನೇ ಪಂಚವಾರ್ಷಿಕ ಪಂಚೋನ್ ಕಾರ್ಯಸಿದ್ಧಿ ಅಂತ ಹೇಳಿದಾಗೆ ಬಹಳ ಒಂದು ಶ್ರೇಷ್ಠವಾದಂತಹ ದಿನ. ಇಂದು ಭಜನಾ ಸಂಕೀರ್ತನೆಯನ್ನ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದವರು ನಾಗರಾಜ್ ಅವರು. ಈಗಾಗಲೇ ಅವರು AAS ಆಗಿ ನಮ್ಮ KSRPಯಲ್ಲಿ ಹಲವು ವರ್ಷಗಳ ಸೇವೆಯನ್ನು ಕಾಯ ವಾಚ ಮಾನಸ ನಿರ್ವಹಿಸ್ತಾ ಬಂದಿದ್ದಾರೆ. ಅವರು ತಮ್ಮ ದಂಪತಿಯೊಂದಿಗೆ ಇವತ್ತು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರ ಈ ಒಂದು ಸೇವೆಯನ್ನು ಮನಗಂಡು ಅವರಿಗೆ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಈ ಒಂದು ಅಯ್ಯಪ್ಪ ಸ್ವಾಮಿ ಭಕ್ತರ ಪರವಾಗಿ ಹಾಗೂ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಹೃದಯಾಂತರಾಗಿನಿಂದ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ನೇತ್ರ ಅವರು ಕೂಡ ಶಾಲೆ ಹೊರಿಸಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಈಗ ದೀಪ ಪ್ರಜ್ವಲನೆ ನಡೆಯತಕ್ಕಂಥ ಬೆಳಗ್ಗೆ 7 ಗಂಟೆಯಿಂದ ಸೂರ್ಯೋದಯದಿಂದ ಸುಮಾರು 9:30 ತನಕ ಕ್ಷೇತ್ರದಲ್ಲಿ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇದರ ದೀಪ ಪ್ರಜ್ವಲನೆಯನ್ನು ಶ್ರೀಮತಿ ನೇತ್ರ ನಾಗರಾಜ್ ಅವರು ನೆರವೇರಿಸಿಕೊಡ್ಬೇಕು ಅಂತಲೂ ಅವರು ಕ್ಷೇತ್ರದ ವತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ವಿನಂತಿಗೆ ಹೋಗೊಟ್ಟು ಕ್ಷೇತ್ರದಲ್ಲಿ ನಡೆಯತಕ್ಕಂಥ 5ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ದೀಪ ಪ್ರಜ್ವಲನೆಯನ್ನು ಮಾಡಿಕೊಟ್ಟಂತಹ ಶ್ರೀಮತಿ ನೇತ್ರ ನಾಗರಾಜ್ ಅವರು, AAS ಅವರು ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಭಜನಾ ಸಂಕೀರ್ತನೆಯನ್ನು ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟನೆ ಮಾಡಿದ್ದಾರೆ. ಇವರು ಈ ಒಂದು ಕಾರ್ಯಕ್ರಮದ ಬಗ್ಗೆ 2 ಶುಭಾಶಯಗಳ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇವೆ. ಸ್ವಾಮಿ ಶರಣಮಯ್ಯಪ್ಪ.
ಇನ್ನಿತ ಒಂಜಿ ಪೂಜಾ ಕಾರ್ಯಕ್ರಮಕ್ಕೂ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮಾತೆಲ್ಲ ಸೇರಿದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡದು ದೀಪ ಪ್ರಜ್ವಲನವನ್ನು ಮಲ್ತಿರು ಈ ಒಂದು ಕ್ಷೇತ್ರದ ಬಗ್ಗೆ ಪಣಿ ಅಂಡ ಮಾತರ ನೋಡ್ಕೊಂಡು ಈ ಒಂದು ಕ್ಷೇತ್ರ ಅಂಡ ಸ್ವಲ್ಪ ನಮ್ಮ ಅಧ್ಯಕ್ಷರು ದುಂಬು ಮಲ್ಪನಾಗ ಇಟ್ಲೆ ಪರಿಚಿತರು ಆಂಡಲ ಆರು ದುಂಬು ಮಲ್ಪನಾಗ ಪೂಜೆ ಮಲ್ಪನಾಗ ಒಂದು ಎಲ್ಲೇ ಗುಡಿ ಮಲ್ಪನಾಗ ಎಂಕ್ಲ ಮಾಲೆಪಾಡ ಅಂದಿತ್ತ ಅಂಡ ನಮ್ಮ ಮಾಲೆಪಾಡಿನ ದುಂಬುದ ಒಂದು ಕ್ಷೇತ್ರ ಅಂಡ ದುಂಬು ಒಂದೇ ಇಟ್ಟಿದೆ ಇಂಕ್ಲೆ ಬರಂದು ಒಂದಿಲ್ಲ ಮಾತ ಓಲು ಮಾಲೆಪಾಡ್ದು ಓಲು ಹೋದಲ್ಲ ಒಂದು ಕ್ಷೇತ್ರದ ಸ್ವಾಮಿನ ಸನ್ನಿಧಿ ಒಂದೇ ರೀತಿ ಇಟ್ಕೊಂಡು ಅಂಡ ಒಂದು ನಮ್ಮ ಓಲಿತ್ತನಲ್ಲ ಒಂದು ಸ್ವಾಮಿನ ನಾಮಸ್ಮರಣೆ ಒಂದು ಆದ ಕಾರಣ ಮಾತ್ರ ಒಂದು ಕುಂದು ಬರುತ್ತೆ ಭಕ್ತನೆಲ್ಲ ನಮ್ಮ ಅನುಸರಿಸೋದು ಕೂಡ ಅಂಚಿನ ಒಂದು ಈ ಒಂದು ಸ್ವಾಮಿನ ನಾಮಸ್ಮರಣೆ ಪುನಃ ಅಂಚಿನ ಮಾತಾಡಗಳ ದೇವರು ಅವನಿಗೆ ಆಯುಷ ಆರೋಗ್ಯ ಕೊಟ್ಟು ಮಾತಾ ಸ್ವಾಮಿನ ಭಕ್ತನ ಮಾತಾಡಗಳ ಎಡ್ಡೆ ಕೊಟ್ಟು ಈ ಒಂದು ಎಂಕ್ಲ ಈ ಒಂದು ದೀಪವಜಲನಿಗೆ ಎಂಕ್ಲ ಅವಮಾನ ಮಾಡ್ತದೆ ಲೆಕ್ಕರು ಆ ಮಾತಾಡಗಳ ದೇವರು ಎಡ್ಡೆ ಅನ್ಕೊಡಂತನ್ನದು ಅದೇ ರೀತಿ ನಂಬನ ಅಯ್ಯಪ್ಪ ಸ್ವಾಮಿ ನಂಬನಕ್ಲಾಗಿ ಮಾತಾಡಗಳ ಶಕ್ತಿ ಶಾಂತಿ ನೆಮ್ಮದಿ ಮಾತಕೊಡದು ಕರುಣಿಸಿ ಕೊಂಡದು ಭಗವಂತ ಒಂದು ಪ್ರಾರ್ಥಿಸುತ್ತದೆ. ಧನ್ಯವಾದಗಳು ನಮ್ಮ ಶ್ರೀ ನಾಗರಾಜ್ ಅವರಿಗೆ ಕ್ಷೇತ್ರದಲ್ಲಿ ಆಗಮಿಸಿ ಇವತ್ತು ನಡೆಯತಕ್ಕಂಥ ಭಜನಾ ಸಂಕೀರ್ತನೆಯು ಬಹಳ ನಿರ್ವಿಘ್ನವಾಗಿ ನಡೆಯಲಿ ಎನ್ನುವಂತಹ ಶುಭಾಶಯಗಳನ್ನ ಹೇಳಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ವಂದನೆಗಳು. ಇದೀಗ ಧನ್ಯವಾದ ಕಾರ್ಯಕ್ರಮ ನಡೆಯುತ್ತದೆ. ತದನಂತರ ಎಲ್ಲ ಕಾರ್ಯಕ್ರಮದ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ರಾಮಕೃಷ್ಣ ಪಟ್ಟೋರಿ ಅವರು ನೀಡಲಿಕ್ಕಿದ್ದಾರೆ. ಇದೀಗ ಧನ್ಯವಾದ ಕಾರ್ಯಕ್ರಮ. ಸ್ವಾಮಿ ಮಂದಿರ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ದೀಪ ಪ್ರಜ್ವಲನ ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದ್ದು ಇವತ್ತು ದೀಪ ಪ್ರಜ್ವಲನ ಮಾಡಿದಂಥ ಶ್ರೀಮತಿ ನೇತ್ರಾ ನಾಗರಾಜ್ ಅಯ್ಯಪ್ಪ ಮಂದಿರದ ಈ ಪ್ರಶ್ನೆಗಳಿಗೆ ಬಂದಿರುವುದು ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂಥ ಸೇವಾ ಕೃಷ್ಣ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ವಿಶ್ವನಾಥ್ ಹಾಗೂ ಎಲ್ಲ ಟ್ರಸ್ಟಿಗಳಿಗೂ ಧನ್ಯವಾದ ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ನಂತರ ಮಾನ ಸಂತರ್ಪಣೆ ರಾತ್ರಿ ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾನ ಸಂತರ್ಪಣೆ ಎಲ್ಲ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾಭಿಮಾನಿಗಳು ಆಗಮಿಸಿ ಶ್ರೀದೇವರ ಬಗ್ಗೆ ಪ್ರಾರ್ಥನಾಗಿ ವಿನಂತಿಸುತ್ತಾ ಇದೀಗ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. So
Sorry.